ಅವರಿಗೆ, ರಮೇಶ್ ರೈ ಅವರಿಗೆ, ಬೋಲೋ ಭಾರತ್ ಮಾತಾ ಕೆ, ಮಂಜುಣ್ಣನವರಿಗೆ ಬೋಲೋ ಭಾರತ್ ಮಾತಾ ಕೆ, ಬೋಲೋ ಶ್ರೀರಾಮಚಂದ್ರ ಭಗವಾನ್ ಕೆ. ಈ ದಿನ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರಿರ್ಬೋದು, ಹಿರಿಯರಿರ್ಬೋದು, ಎಲ್ಲರ ಪರಿಶ್ರಮದಿಂದ ನೆಲ್ಲಿಕಟ್ಟೆ ಅಂತ ಹೇಳುವ ಬೂತಿನಲ್ಲಿ BJP ಜಯಭೇರಿ ಬಾರಿಸಿದೆ. ಇದು ನನ್ನ ಗೆಲುವಲ್ಲ, ರಾಷ್ಟ್ರೀಯ BJPಯ ಗೆಲುವು ಅಂತ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಇದರ ಜೊತೆಯಲ್ಲಿ ನಮ್ಮ ಅನೇಕ ಪಕ್ಷದ ಹಿರಿಯರು ನೆಲ್ಲಿಕಟ್ಟೆಯಲ್ಲಿ ಒಂದು BJP ಅಭ್ಯರ್ಥಿ ಗೆಲ್ಲುವುದನ್ನು ನೋಡಬೇಕು ಅಂತ ತುಂಬ ಆಸೆಯಲ್ಲಿದ್ದರು. ಆ ಆಸೆ ಎಲ್ಲ ಈಡೇರಿದೆ. ಎಲ್ರಿಗೂ ನಾನು ಕೈ ಮುಗಿದು ಬೇಡ್ಕೊಳ್ಳೋದಿಷ್ಟೇ, ನೆಲ್ಲಿಕಟ್ಟೆಯನ್ನು ಒಂದು ನಮ್ಮೆಲ್ಲರೂ ಜೊತೆ ಸೇರಿಕೊಂಡು ಉತ್ತಮ ನೆಲ್ಲಿಕಟ್ಟೆ ವಾರ್ಡನ್ನಾಗಿ ಮಾಡಲಿಕ್ಕೆ ನಾನು ಶ್ರಮ ಪಡ್ತಾ ಇದ್ದೇನೆ. ಎಲ್ಲರೂ ಇದರಲ್ಲಿ ಯಾವುದೇ ಜಾತಿ ಭೇದ ಯಾವುದೂ ಇಲ್ಲ. ಎಲ್ಲರೂ ನನಗೆ ಜಾತಿ ಇದು ಬಿಟ್ಟು, ರಾಜ್ಯಕ್ಕೆ ಕೂಡ ಬಿಟ್ಟು ನನಗೆ ಎಲ್ಲರೂ ಸಹಕಾರವನ್ನು ಕೊಟ್ಟಿದ್ದಾರೆ. ಪಕ್ಷವನ್ನು ನೋಡಲಿಲ್ಲ, ರಮೇಶ್ ರೈ ವ್ಯಕ್ತಿತ್ವವನ್ನು ಮಾತ್ರ ನೋಡಿದ್ದು. ಆದುದರಿಂದ ಎಲ್ರಿಗೂ ಪಕ್ಷ ರಹಿತವಾಗಿ ನನಗೆ ಸಹಕರಿಸಿದ ಅಥವಾ ನಮ್ಮ ಪಕ್ಷದ ತುಂಬ ಜನರ ಶ್ರಮ ಉಂಟು, ಅದು ಅವರು ಇವರು ಅಂತ ಹೇಳುವಾಗಿಲ್ಲ. ಎಷ್ಟೋ ಜನ ನಮ್ಮ ಹಿತೈಷಿಗಳು ಪುತ್ತೂರಲ್ಲಿ ನೆಲ್ಲಿಕಟ್ಟೆಯಲ್ಲಿ ರಮೇಶ್ ರೈ ಹಿತೈಷಿಗಳು ಎಷ್ಟಿದ್ದಾರೆ ಎನ್ನುವುದನ್ನು ನಮ್ಮ ಪಕ್ಷ ಮತ್ತು ನಾವು ಎಲ್ಲರೂ ಒಟ್ಟು ಸೇರಿ ತೋರಿಸಿಕೊಟ್ಟಿದ್ದೇವೆ. ಎಲ್ರಿಗೂ ಶುಭವಾಗಲಿ. ಎಲ್ಲರೊಂದಿಗೆ ನಾನಿದ್ದೇನೆ. बोलो भारत माता के, ಭಾರತೀಯ ಜನತಾ ಪಾರ್ಟಿ ಕಿ ಜೈ. ಸ್ಪರ್ಧೆ ಅಂತ ಹೇಳುವಂಥದ್ದು ಪಕ್ಷ, ನಾನೇನು ಮೊದಲು ಸ್ಪರ್ಧೆ ಮಾಡೋದಲ್ಲ. ಈ ಬಾರಿ 5ನೇ ಬಾರಿಯ ಸ್ಪರ್ಧೆ ನಂದು. ನಾನು 3 ಬಾರಿ ಗೆದ್ದಿದ್ದೇನೆ, 2 ಬಾರಿ ಸೋತಿರ್ಬೋದು. ಆದರೆ ಆ ದೇವರ ಒಂದು ಇಚ್ಛೆ ಅಂತ ಇರ್ತದೆ. ಆ ಇಚ್ಛೆ ಪ್ರಕಾರ ನೆಲ್ಲಿಕಟ್ಟೆಯಲ್ಲಿ ಕಳೆದ ಬಾರಿ ಸೋತಿದ್ರು, ಅದೇ ನೆಲ್ಲಿಕಟ್ಟೆಯಲ್ಲಿ ಪುನಃ ನಾನು ಗೆಲ್ಲುವಂತೆ ಮಾಡಿದ್ದು ನಮ್ಮ ಪಕ್ಷ. ಯಾಕೆಂದರೆ ಪಕ್ಷ ನನಗೆ ಒಂದು ವ್ಯಕ್ತಿತ್ವದ ಮೇಲೆ ಸೀಟು ಕೊಟ್ಟಿದ್ದಾರೆ. ಆದ್ದರಿಂದ ಎಲ್ರಿಗೂ ನಮ್ಮ ಪಕ್ಷದ ಹಿರಿಯರು ಇರ್ಬೋದು, ಎಲ್ಲರೂ ಪಕ್ಷ ಬಿಟ್ಟು ನನಗೆ ಸಹಕರಿಸಿ ಎಲ್ರಿಗೂ ಮತ್ತೊಮ್ಮೆ ಕೈ ಮುಗಿದು ಧನ್ಯವಾದ ಹೇಳ್ತಾ ಇದ್ದೇನೆ. ಪುತ್ತೂರು ನಗರಸಭೆಯಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಇವತ್ತು ರಮೇಶ್ ರೈಯನ್ನು ಗೆಲ್ಲಿಸುವ ಮುಖಾಂತರ ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆ ಅಂತೇಳಿ ಸಾಬೀತುಪಡಿಸಿದೆ. ಎಲ್ಲ ಸವಾಲುಗಳನ್ನು ಎದುರಿಸಿ ಇವತ್ತು ಪುತ್ತೂರು ನಗರಸಭೆಯ 2.5 ವರ್ಷದ ಆಡಳಿತ ಹಾಗೂ ಕರ್ನಾಟಕ ಸರ್ಕಾರ ಹಿಂದೆ ಮಾಡಿದಂಥ ಸಾಧನೆಗಳನ್ನು ಮುಂದಿಟ್ಟುಕೊಂಡು ನಮ್ಮೆಲ್ಲ ಕಾರ್ಯಕರ್ತರು ಒಮ್ಮನಸ್ಸಿನಿಂದ ಒಗ್ಗಟ್ಟಿನಿಂದ ಈ ಒಂದು ಚುನಾವಣೆಯಲ್ಲಿ ಕೆಲಸ ಮಾಡಿ ಇವತ್ತು ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ರಮೇಶ್ ರೈ ಅವರನ್ನು ಗೆಲ್ಲಿಸುವ ಮುಖಾಂತರ ಇವತ್ತು ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಪುತ್ತೂರಿನಲ್ಲಿ ಮತ್ತೆ ತನ್ನ ಆ ಒಂದು ಉದಯ ಕಾಲದಲ್ಲಿ ತನ್ನ ಅಸ್ತಿತ್ವವನ್ನು ಮತ್ತೊಮ್ಮೆ ತೋರಿಸಿಕೊಡುವಂಥ ಕೆಲಸ ಮಾಡಿದೆ. ಅದಕ್ಕೆ ನಾನು ಎಲ್ಲ ನಮ್ಮ ಮತದಾರ ದೇವರಿಗೆ, ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ವಿಶೇಷವಾಗಿ ಪುತ್ತೂರು ನಗರಸಭೆ ಇವತ್ತು ರಾಜ್ಯದಲ್ಲಿ ಸ್ವಚ್ಛತೆಯಲ್ಲಿ ಇವತ್ತು 31ನೇ ಸ್ಥಾನದಿಂದ 6ನೇ ಸ್ಥಾನಕ್ಕೆ ಬಂದು ಇವತ್ತು ಒಂದು ಮಾದರಿ ನಗರಸಭೆಯಾಗಿ ಇವತ್ತು ಪರಿವರ್ತನೆಗೊಂಡಿತ್ತು. ಇಂಥ ಮಾದರಿ ನಗರಸಭೆಯ ನಮ್ಮ ಸದಸ್ಯರಾಗಿ ಮತ್ತೆ ರಮೇಶ್ ರೈ ಅವರು ಆಯ್ಕೆ ಆಗುವ ಮುಖಾಂತರ ಇನ್ನೊಬ್ಬರು ಅಭ್ಯರ್ಥಿ ನಮ್ಮ 1ನೇ ವಾರ್ಡಿನ ಸುನೀತಕ್ಕ ಸ್ವಲ್ಪ ಕಡಿಮೆ ಮತಗಳ ಅಂತರದಿಂದ ಇವತ್ತು ಪರಾಜಯವಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಜಯಗಳಿಸುವ ಮುಖಾಂತರ ಪುತ್ತೂರಿನಲ್ಲಿ ಮತ್ತೊಮ್ಮೆ 31 ವಾರ್ಡಲ್ಲಿ 31 BJP ಜಯಗಳಿಸ್ತದೆ ಎನ್ನುವಂಥ ಭರವಸೆಯೊಂದಿಗೆ ನಮ್ಮ ಕಾರ್ಯಕರ್ತರು ಮುಂದಿನ 2 ವರ್ಷ ನಗರಸಭೆಯಲ್ಲಿ ಇನ್ನೂ ಹೆಚ್ಚಿನ ಉತ್ಸಾಹದಿಂದ ಇನ್ನೂ ಹೆಚ್ಚಿನ ಜನಪರವಾದಂಥ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಿ ಜನರ ಆ ಒಂದು ವಿಶ್ವಾಸವನ್ನು ಗಳಿಸುವ ಮುಖಾಂತರ ನರೇಂದ್ರ ಮೋದಿಯವರ ಏನು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಸಬ್ಕಾ ಪ್ರಯಾಸ್ ಈ ತತ್ವದ ಅಡಿಯಲ್ಲಿ ನಮ್ಮೆಲ್ಲ ಜನಪ್ರತಿನಿಧಿಗಳು ಕಾರ್ಯಕರ್ತರು ಮುಂದಿನ ದಿನಗಳಲ್ಲಿ ನಗರಸಭೆಯಲ್ಲಿ ಕೆಲಸ ಮಾಡಲಿಕ್ಕಿದ್ದಾರೆ. ಅದಕ್ಕೆ ವಿಶೇಷವಾಗಿ ನಮ್ಮ ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್ ಅವರ ಪ್ರೋತ್ಸಾಹ, ಅವರ ಆ ಒಂದು ಮಾರ್ಗದರ್ಶನ ಕೂಡ ಇತ್ತು. ಒಟ್ಟು ಭಾರತೀಯ ಜನತಾ ಪಾರ್ಟಿ ವಿಧಾನಸಭಾ ಕ್ಷೇತ್ರ, ಜಿಲ್ಲೆ, ರಾಜ್ಯದ ಎಲ್ಲ ನಾಯಕರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ವಿಜಯಿ ಅಭ್ಯರ್ಥಿಗಳಿಗೂ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಪುತ್ತೂರು ನಗರಸಭೆಯಲ್ಲಿ 1ನೇ ವಾರ್ಡ್ ಮತ್ತು 11ನೇ ವಾರ್ಡಿಗೆ ಚುನಾವಣೆ ನಡೆದಿತ್ತು. 1ನೇ ವಾರ್ಡಲ್ಲಿ ನಮ್ಮ ಅಭ್ಯರ್ಥಿ ಹಿಂದಿನ ನಮ್ಮ ನಗರಸಭೆ ಸದಸ್ಯರಂಥ
ಶಿವರಾಮ್ ಸಪಲ್ಯ ಅವರ ಅಕಾಲಿಕ ಮರಣದಿಂದ ಹುದ್ದೆ ತೆರವಾಗಿತ್ತು. ಅಲ್ಲಿ ನಮ್ಮ ಸುನೀತಕ್ಕ ಅವರ ಸೋದರ ಸಂಬಂಧಿಯ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರು. ಅಲ್ಲಿ ಒಂದಷ್ಟು ನಮ್ಮೊಳಗಿನ ಕೆಲವು ವ್ಯತ್ಯಾಸದಿಂದ ಬಹುಶಃ ನಾವು ಆ ಒಂದು ಸ್ಥಾನವನ್ನು ಕಳ್ಕೊಳ್ಳುವಂತಾಯಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಕೆಲಸ ಮಾಡ್ತಾ ಒಂದಷ್ಟು ಜನ ವಿಶ್ವಾಸವನ್ನು ಗಳಿಸಿದಂಥ ನಮ್ಮ ಸುನೀತಕ್ಕ ಅಲ್ಲಿ ಕೆಲವೊಂದು ಅಪಪ್ರಚಾರದಿಂದ ಕೆಲವೊಂದು ನಮ್ಮೊಳಗಿನ ಕೆಲ ವ್ಯತ್ಯಾಸಗಳಿಂದ ನಾವು ಹಿನ್ನಡೆಯನ್ನು ಅನುಭವಿಸುವಂಥ ಸಂಗತಿ ಆಯಿತು. ಖಂಡಿತ ಮುಂದಿನ ದಿನಗಳಲ್ಲಿ ಅಲ್ಲಿ ಮುನ್ನಡೆಯನ್ನು ಗಳಿಸುವಂಥ ಕೆಲಸವನ್ನು ಮಾಡ್ತೇವೆ. ಸುನೀತಕ್ಕ ಮತ್ತೊಮ್ಮೆ ವಿಜಯಶಾಲಿ ಆಗಲಿಕ್ಕೆ ನಮ್ಮ ಕಾರ್ಯಕರ್ತರು ಇವತ್ತಿನಿಂದಲೇ ಪಣ ತೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. 11ನೇ ವಾರ್ಡಲ್ಲಿ ಕಳೆದ ಸಲ ರಮೇಶ್ ರೈ ಅವರು ಪರಾಜಿತರಾಗಿದ್ದರು, ಸೋತ ಅಭ್ಯರ್ಥಿ. ಈ ಸಲ ಅವರಿಗೆ ಗೆಲುವಾಗಿದೆ. ಹಾಗೆ ಅದು ಮತ್ತೆ ಪುನರಾವರ್ತನೆ ಆಗ್ತಾ ಇದೆ. ಹೀಗೆ ಪುತ್ತೂರು ನಗರಸಭೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾವುದೇ ಸ್ಥಾನವನ್ನು ಬಿಟ್ಟುಕೊಡುವಾಗಿಲ್ಲ, ಮತ್ತೆ ಗೆಲ್ಲುವಂಥ ಕೆಲಸವನ್ನು ಖಂಡಿತ ನಿರಂತರವಾಗಿ ಮಾಡ್ತದೆ. ಪುತ್ತೂರು ನಗರಸಭೆಗೆ ಸಂಬಂಧಪಟ್ಟಂಥ 2 ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರವನ್ನು ಭಾರತೀಯ ಜನತಾ ಪಾರ್ಟಿ ಗೆದ್ದಿದೆ, ಇನ್ನೊಂದು ಕ್ಷೇತ್ರದಲ್ಲಿ ಕೆಲವು ಮತಗಳ ಅಂತರದಿಂದ ಸೋತು ಹೋಗಿದೆ. ಸೋಲುಗೇಲು ಇಲ್ಲಿ ಬಹಳ ಮುಖ್ಯ ಅಲ್ಲ, ಸೋಲುಗೇಲು ರಾಜಕೀಯ ಪಕ್ಷದಲ್ಲಿ ಇದ್ದದೆ. ಇವತ್ತು ನಮ್ಮೊಳಗಿನ ಒಂದು ಹೊಂದಾಣಿಕೆಯ ಕೊರತೆಯಿಂದಾಗಿ ಇವತ್ತು ಕಬಕ 1ನೇ ವಾರ್ಡ್ನಲ್ಲಿ ಕಾಂಗ್ರೆಸ್ ಬಂದಿದೆ. ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯಕರ್ತರ ಇನ್ನೂ ಹೆಚ್ಚಿನ ಪರಿಶ್ರಮ ಈಗ ಮಾಡಲಿಲ್ಲ ಅಂತಲ್ಲ, ಒಳ್ಳೆಯ ಕೆಲಸಗಳನ್ನು ಎಲ್ಲ ಕಾರ್ಯಕರ್ತರು ಮಾಡಿದ್ದಾರೆ 2 ಕಡೆಗಳಲ್ಲಿ ಕೂಡ. ಅವರಿಗೆ ವಿಶೇಷವಾಗಿ ನಾನು ನನ್ನ ವೈಯಕ್ತಿಕ ನೆಲೆಯಲ್ಲಿ ಅಭಿನಂದನೆಗಳು ಸಲ್ಲಿಸಲಿಕ್ಕೆ ಸಂತೋಷಪಡ್ತೇನೆ. ಇವತ್ತು ರಾಜಕೀಯ ಪಕ್ಷಗಳ ಸೋಲುಗೇಲು ಇದ್ದದನ್ನು ಆಗಲೇ ಹೇಳಿದೆ. ಪಕ್ಷ ಭಾರತೀಯ ಜನತಾ ಪಾರ್ಟಿಯನ್ನು ಯಾವುದೇ ವ್ಯಕ್ತಿ ಇದು ದತ್ತು ತಗೊಳ್ಳಿಲ್ಲ. ಇದು ನಿಜವಾಗಿಯೂ ಸತ್ಯವೇ. ಯಾಕಂತ ಕೇಳಿ ಯಾರ ಪಿತ್ರಾಜ ಸುತ್ತು ಕೂಡ BJP ಅಲ್ಲ. ಈ ನಿಟ್ಟಿನಲ್ಲಿ ಕೆಲವು ಪುತ್ತೂರಿನ ಜನ ಹೇಳ್ತಿದ್ದಾರೆ ನಮ್ಮದು ನಾವು ಕಟ್ಟಿದ್ದು ನಾವು ಬೆಳೆಸಿ. ಇವರು ಏನು ಕಟ್ಟಿದ್ದಿಲ್ಲ, ಏನು ಬೆಳೆಸೋದಿಲ್ಲ. ನಮ್ಮ ಹಿರಿಯರು ಕಟ್ಟಿದಂಥ ಪಾರ್ಟಿ ಇದು. ಈ ಪಾರ್ಟಿಯನ್ನು ನಾವು ಬೆಳೆಸ್ಕೊಂಡು ಹೋಗುವಂಥದ್ದು ಮತ್ತು ಇನ್ನು ಉಳಿಸ್ಕೊಂಡು ಹೋಗೋದು ನಮ್ಮ ಕರ್ತವ್ಯ. ಆ ನಿಟ್ಟಿನಲ್ಲಿ 2 ಕಡೆಯ ಕಾರ್ಯಕರ್ತರು ಕೂಡ ಒಳ್ಳೆಯ ರೀತಿಯ ಕೆಲಸಗಳನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ಸಂತೋಷ ವ್ಯಕ್ತಪಡಿಸ್ತೇನೆ. ಮುಂದಿನ ದಿನಗಳಲ್ಲಿ ಪುತ್ತೂರು ನಗರಸಭೆಯಿಂದ ಏನು ಜನ ನಿರೀಕ್ಷೆ ಪಡ್ತಾರೋ ಅದನ್ನು ನಾವು ಕೊಡಲಿಕ್ಕೆ ಸದಾ ಸಿದ್ಧರಿದ್ದೇವೆ ಎಂಬಂಥ ಮಾತುಗಳನ್ನು ಹೇಳುತ್ತಾ ಎಲ್ಲರಿಗೂ ಶುಭವನ್ನು ಹಾರೈಸ್ತಾ ಇದ್ದೇನೆ. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂದಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜ್ಯೂಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.